ಸ್ಪರ್ಧೆ ಮತ್ತೆ ಮುಂದುವರಿಯುತ್ತಾ ಬಂಧುಗಳೇ, ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವವರು ಶ್ರೀ ಸತೀಶ್ ಬೆಂಗಳೂರು, ಗೌರವ ಸಲಹೆಗಾರರು ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ ಸುಳ್ಯಪದವು. ಬಹುಮಾನ ವಿತರಕರಾಗಿ ಶ್ರೀ ಜನಾರ್ದನ ಪೂಜಾರಿ ಪದಡಿಕ, ಶ್ರೀ ಕಟೀಲ್ ಲಾಜಿಸ್ಟಿಕ್ಸ್ ಮಂಗಳೂರು. ಸಮಾರೋಪ ಸಮಾರಂಭದ ಪ್ರಮುಖ ಅತಿಥಿಗಳಾಗಿ ಸತ್ಯಾನಂದ ಎನ್ ನೆಡಿಯಡ್ಕ, ಶ್ರೀ ವೆಂಕಟೇಶ್ವರ ಪವರ್ ಸೊಲ್ಯೂಷನ್ಸ್ ಬೆಂಗಳೂರು, ಶ್ರೀ ಕಿಶೋರ್ ಮಂಚಿ ಅಧ್ಯಕ್ಷರು ಸಾಯಿ ನೆರವು ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು, ಶ್ರೀ ಶ್ರೀಧರ ಎಂ ಅಧ್ಯಕ್ಷರು ಬೆಳ್ಳೂರು ಗ್ರಾಮ ಪಂಚಾಯತ್, ಶ್ರೀ ರವಿಶಂಕರ ಯಾದವ್ ಮಾಲಕರು ಶ್ರೀ ಮಂಜುನಾಥ ರೋಡ್ ಲೈನ್ಸ್ ಸುಳ್ಯಪದವು. ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯಲ್ಲಿ ಶ್ರೀ ರಾಜೇಶ್ ಎಸ್ ಕಾರ್ಯದರ್ಶಿಗಳು ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ ಸುಳ್ಯಪದವು, ಗೌರವಾನ್ವಿತ ಹ್ಯಾರಿಸ್ ಸುಳ್ಯಪದವು ಕೋಶಾಧಿಕಾರಿ ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ ಸುಳ್ಯಪದವು. ಗಣ್ಯ ಅತಿಥಿಗಳ ಗೌರವ ಉಪಸ್ಥಿತಿಯಲ್ಲಿ ಸಮಾರೋಪ ಸಮಾರಂಭ ಫೈನಲ್ ಬಳಿಕ ಅಂತಿಮ 5 ನಿಮಿಷ 25 ನೋಡಿ, ಸಮಾರೋಪ ಸಮಾರಂಭವನ್ನ ಈ ಸ್ಪರ್ಧೆ ಮುಗಿದ ಮೇಲೆ ಮಾಡ್ತೇವೆ. ಆ ಬಳಿಕ ಫೈನಲ್ ಕದನ. ಜಾಸ್ತಿ ಉದ್ದದ ಸಮಾರೋಪ ಸಮಾರಂಭ ಏನೂ ಇಲ್ಲ. 5 ನಿಮಿಷ ಆತ, ಬೇಗ ಮುಗಿಯೋದು. ಜಾಸ್ತಿ ಅಂಡ 10 ನಿಮಿಷ. ವೇದಿಕೆ ರೆಡಿ ಮಲ್ಪ್ಲೆ. ದೇವರು ಕೇಶವರ ವೈತಿನ ಪೊಲೀಸ್ದಾರಿ സമാപന ചടങ്ങ് അല്പസമയത്തിനകം വേദിയിൽ നടക്കാനിരിക്കെ അവിടെ ഇരിക്കുന്ന എല്ലാവരും ഒന്ന് മാറി നിൽക്കണമെന്ന് അറിയിക്കുകയാണ്. ഏകപക്ഷീയമായ മത്സരമാണ്. ഇതിൽ ഇനി നടക്കാൻ ഒരു പ്രത്യേകത ഒന്നും ഇല്ല. 27-7 എന്ന സ്ഥിതിയിലാണ്. അതുകൊണ്ട് തന്നെ വേദി സമാപന ചടങ്ങിലേക്ക് വേണ്ടി ഒരുക്കേണ്ടതുണ്ട്. മാറി നിൽക്കുക. 7 ടിക്കറ്റ് മാത്രം ബാക്കി. അവസാന പുസ്തകത്തിലെ അവസാന 7 ടിക്കറ്റ്. ലാസ്റ്റ് 2 മിനിറ്റ്സ്. 38. 38 ರನ್. 7, 6, 5, 4, 3, 2. ಬಂಧುಗಳೇ, ಈ ಸ್ಪರ್ಧೆಯನ್ನು ನೋಡಿ ಮನೆಗೆ ನೇರವಾಗಿ ಹೋಗಬೇಡಿ. 5,000 ಹಿಡ್ಕೊಂಡು ಹೋಗಿ. ಟಿಕೆಟ್ ಎಲ್ಲ ಕೈಗಳಲ್ಲಿ ಇಟ್ಕೊಳ್ಳಿ. ನಾವು ಕ್ಯಾಶ್ ಆಗಿ 5,000 ಕೊಡ್ತೇವೆ ಒಬ್ಬರಿಗೆ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. 38. ಗೆಲುವಿನ ಕಡೆ ನಿಗಾ. ಈಗ ಫೈನಲ್ ಕದನಕ್ಕೆ ಅಣಿಯಾಗಿದ್ದೇವೆ 2 ತಂಡಗಳು. ನಿಗಾ ಮತ್ತು ವಿಷ್ಣು ಕುಳದಪಾರೆ ನಡುವೆ ಫೈನಲ್. ಅದರ ಮೊದಲು ಇಲ್ಲಿ ಸಮಾರೋಪ ಸಮಾರಂಭ. ಅಂಕಣಕ್ಕೆ ಅಲ್ಪ ವಿಶ್ರಾಂತಿ. ವೇದಿಕೆಯಲ್ಲಿ ಸಮಾರೋಪ ಸಮಾರಂಭ.
ಮಿಸ್ಟರ್ ಸುಳ್ಯಪ್ಪದವು ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ 4ನೇ ವರ್ಷದ ಯುವ ಶಕ್ತಿ ಉತ್ಸವ 2024ರ ಈ ಶುಭ ಸಂದರ್ಭದಲ್ಲಿ ನಡೆಯುತ್ತಾ ಇರುವಂತಹ ಈ ಒಂದು ಮ್ಯಾಟ್ ಮಾದರಿಯ ಕಬಡ್ಡಿ ಪಂದ್ಯಾಟದ ಈ ಒಂದು ಸಮಾರೋಹ